ಸಿಂಡಿಕೇಟ್ ಬ್ಯಾಂಕ್ ಮಣಿಪಾಲದ ವಲಯ ಕಚೇರಿ ಹಾಗೂ ರಿಜಿಸ್ಟ್ರಾರ್ ಆಫೀಸ್ ವತಿಯಿಂದ ಭ್ರಷ್ಟಾಚಾರ ನಿರ್ಮೂಲನೆಯ ಬಗ್ಗೆ ಮಾನವ ಸರಪಳಿಯನ್ನು ರಚಿಸಿ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ಸಿಂಡಿಕೇಟ್ ಬ್ಯಾಂಕ್ ದೇಶದಾದ್ಯಂತ ಅಕ್ಟೋಬರ್ 29ರಿಂದ ನವೆಂಬರ್ 3ರವರೆಗೆ ಜಾಗೃತಿ ಅರಿವಿನ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಮುಖ್ಯ ಉದ್ದೇಶ ಭ್ರಷ್ಟಾಚಾರ ಮುಕ್ತ ಭಾರತ. ಈ ಹಿನ್ನೆಲೆಯಲ್ಲಿ ಜನರನ್ನು ಜಾಗೃತಿಗೊಳಿಸಲು ಮಾನವ ಸರಪಳಿಯನ್ನು ರಚಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ ಹಂದೆ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶವನ್ನ ಭ್ರಷ್ಟಾಚಾರ ಮುಕ್ತಗೊಳಿಸಲು ಎಲ್ಲಾ ನಾಗರಿಕರು ಶ್ರಮಿಸಬೇಕಾಗಿದೆ. ಅದಕ್ಕಾಗಿ ಸಾರ್ವಜನಿಕರನ್ನ ಜಾಗೃತಿಗೊಳಿಸುವ ಕಾರ್ಯಕ್ರಮ ಆಗಬೇಕು. ಈ ಹಿನ್ನೆಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಎಲ್ಲಾ ನೌಕರರು ಮಾನವ ಸರಪಳಿಯನ್ನ ರಚಿಸುವ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಭಾರತವನ್ನ ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಮಾಡಲು ಪ್ರಯತ್ನ ಪಡಬೇಕು. ಜನರು ಜಾಗೃತಗೊಂಡಲ್ಲಿ ಈ ದೇಶವನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಲು ಅನುಕೂಲವಾಗುತ್ತೆ. ಅಲ್ಲದೆ ಪ್ರಸ್ತುತ ದೇಶವು ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚಿನ ಅಂಕವನ್ನ ಪಡೆದಿದೆ. ಇದೀಗ ಜಾಗೃತಿಯನ್ನ ಮೂಡಿಸುವ ಮೂಲಕ ಆ ಪ್ರಮಾಣವನ್ನ ಕಡಿಮೆಗೊಳಿಸುವ ಪ್ರಯತ್ನ ಮಾಡಲಾಗುವುದು ಅಂತ ತಿಳಿಸಿದ್ರು. ಇನ್ನು ಸಿಂಡಿಕೇಟ್ ಬ್ಯಾಂಕಿನ ಪ್ರಧಾನ ಕಚೇರಿಯಿಂದ ಮಣಿಪಾಲ ಟೈಗರ್ ಸರ್ಕಲ್ ವರೆಗೆ ಮೆರವಣಿಗೆಯ ಮೂಲಕ ತೆರಳಿ ಮಾನವ ಸರಪಳಿಯನ್ನ ರಚಿಸಲಾಯಿತು. ಅಕ್ಟೋಬರ್ 29, 2018ರಿಂದ 2 ನವೆಂಬರ್ 2018ರವರೆಗೆ ಸಿಂಡಿಕೇಟ್ ಬ್ಯಾಂಕ್ ಭಾರತಾದ್ಯಂತ ಜಾಗೃತಿ ಅರಿವಿನ ಸಪ್ತಾಹವನ್ನು ಆಚರಿಸ್ತಾ ಇದೆ. ವಿಜಿಲೆನ್ಸ್ ಅವೇರ್ನೆಸ್ ವೀಕ್. ಇದರ ಮೂಲ ಥೀಮ್ ಏನಂತ ಹೇಳಿದರೆ ಕರಪ್ಷನನ್ನು ನಿವಾರಿಸಿ, ಅಂದರೆ ಭ್ರಷ್ಟಾಚಾರವನ್ನು ನಿವಾರಿಸಿ
ಹೊಸ ಭಾರತವನ್ನು ಬೆಳಗಿಸಿ, ಹೊಸ ಭಾರತವನ್ನು ಕಟ್ಟಿ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಹೊಸ ಭಾರತವನ್ನು ಕಟ್ಟಿ ಎನ್ನುವಂತಹ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು ವಾರದ ಜಾಗೃತಿ ಅರಿವಿನ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದರ ಸಂಬಂಧವಾಗಿ ಇವತ್ತಿನ ದಿನ ಜೋನಲ್ ಸಿಂಡಿಕೇಟ್ ಬ್ಯಾಂಕ್ ಜೋನಲ್ ಆಫೀಸ್ ಮಣಿಪಾಲ ಹಾಗೂ ಹೆಡ್ ಆಫೀಸ್ ರಿಜಿಸ್ಟರ್ಡ್ ಆಫೀಸ್ ಮಣಿಪಾಲದ ವತಿಯಿಂದ ಒಂದು ಹ್ಯೂಮನ್ ಚೈನ್ ಫಾರ್ಮೇಷನ್, ಮಾನವ ಸರಪಳಿ ಒಂದು ಫಾರ್ಮೇಷನ್ ನಾವು ಮಾಡಿ ಅಭಿಯಾನವನ್ನು ಈ ಸಿಂಡಿಕೇಟ್ ಬ್ಯಾಂಕ್ ಹೆಡ್ ಆಫೀಸಿನಿಂದ ಮಣಿಪಾಲದ ಟೈಗರ್ ಸರ್ಕಲ್ವರೆಗೆ ಹೋಗಿ ನಾವು ಒಂದು ಹ್ಯೂಮನ್ ಚೈನ್, ಮಾನವ ಸರಪಳಿಯನ್ನು ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಬಗ್ಗೆ, ಭ್ರಷ್ಟಾಚಾರ ನಿರ್ಮೂಲನದ ಬಗ್ಗೆ, ಭ್ರಷ್ಟಾಚಾರದಿಂದ ಆಗುವ ಇಲ್ ಇಫೆಕ್ಟ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ಒಂದು ಕಾರ್ಯಕ್ರಮ ಹ್ಯೂಮನ್ ಚೈನ್ ಫಾರ್ಮೇಷನ್, ಮಾನವ ಸರಪಳಿಯ ನಿರ್ಮಾಣವನ್ನು ನಾವು ಮಾಡಿದ್ದೇವೆ. ಜನರಿಗೆ ಸಾಕಷ್ಟು ಅರಿವೇ ಬರಲಿ ಅನ್ನುವ ದೃಷ್ಟಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಇದರಲ್ಲಿ ಉತ್ಸುಕತೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಖಂಡಿತವಾಗಿಯೂ ನಮ್ಮ ದೇಶ ಇನ್ನು ಮುಂದೆ ಭ್ರಷ್ಟಾಚಾರ ನಿರ್ಮೂಲನದಲ್ಲಿ ಬಹಳ ಒಂದು ಮುಂಚೂಣಿಯಲ್ಲಿ ಬರ್ತದೆ. ಭ್ರಷ್ಟಾಚಾರದ ಇಂಡೆಕ್ಸ್ನಲ್ಲಿ ನಮ್ಮ ದೇಶ ಅತಿ ಕಡಿಮೆಯಲ್ಲಿ ಬರ್ತದೆ. ಒಂದು ಅತ್ಯುತ್ತಮ ರಾಷ್ಟ್ರವಾಗಿ ಬೆಳೆಯಲಿ. ನಮ್ಮ ಸರ್ಕಾರದ ಧ್ಯೇಯೋದ್ದೇಶವೂ ಅದೇ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಹೊಸ ಭಾರತವನ್ನು ಕಟ್ಟಬೇಕು ಅಂತ. ಖಂಡಿತವಾಗಿಯೂ ನಾವೆಲ್ಲರೂ ಇವತ್ತಿನ ದಿನ ಎಲ್ಲರೂ ನಾವು ಒಂದು ಇಂಟೆಗ್ರಿಟಿ ಪ್ಲೆಡ್ಜ್ ಅಂತ ಏನಿದೆ ಅದನ್ನು ನಾವು ತಗೊಂಡಿದ್ದೇವೆ ಭ್ರಷ್ಟಾಚಾರ ನಿರ್ಮೂಲನಕ್ಕೋಸ್ಕರ. ಆ ಇಂಟೆಗ್ರಿಟಿ ಪ್ಲೆಡ್ಜ್ ಜೊತೆಗೆ ಈಗ ನಾವು ಒಂದು ಇದನ್ನು ಮಾನವ ಸರಪಳಿಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಇತರ ಶಾಖೆಗಳಲ್ಲಿ ಕೂಡ ಕಾಲೇಜಸ್ನಲ್ಲಿ, ಸ್ಕೂಲ್ಸ್ನಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಲೆಕ್ಚರ್ಸನ್ನು ಮಾಡ್ತಾ ಇದ್ದೇವೆ.